ಸದ್ಯ ರಷ್ಯಾ ಯುಕ್ರೇನ್, ಇಸ್ರೇಲ್ ಪ್ಯಾಲೆಸ್ತೀನ್ ಹಾಗೆಯೇ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿದ್ದು ಇಲ್ಲೆಲ್ಲ ಆಮದು ಯುದ್ಧ ವಿಮಾನಗಳದ್ದೇ ಕಾರುವಾರು. ರಷ್ಯಾದ ಸುಖೋಯಿ ಸು-35S ಮತ್ತು ಸುಖೋಯಿ ಸು-57 ಭಾರತ ಸಹಿತ ಹಲವು ದೇಶಗಳ ವಾಯುಪಡೆಗಳಲ್ಲಿ ಇದೆ. ಫ್ರಾನ್ಸಿನ ಡೆಸಾಲ್ಟ್ ರಫೇಲ್ ಯುದ್ಧ ವಿಮಾನ ಭಾರತದ ಮುಂದಿನ ಬಲವಾಗಿದೆ. ಯುಎಸ್ಎಗೆ ಈಗ ರಷ್ಯಾಕ್ಕಿಂತ ಚೀನಾದ ದಾಳಿ ವಿಮಾನಗಳು ಸವಾಲಿನವು ಎನ್ನಲಾಗಿದೆ. ಸೆನ್ಯಾಂಗ್ FC-31 ಮತ್ತು ಚೆಂಗ್ಡು J-20 ಮೈಟಿ ಡ್ರ್ಯಾಗನ್ ಚೀನಾದ 2 ಪ್ರಮುಖ ಯುದ್ಧ ವಿಮಾನಗಳು. ತೆಂಕಣ ಕೊರಿಯಾವು ಕಾಯ್ KF-21 ಬೋರಾಮಿ ಕದನ ವಿಮಾನ ತಯಾರಿಸಿದೆ. ಬ್ರಿಟನ್ನಿನ ಯೂರೋಫೈಟರ್ ಟೈಫೂನ್ ಬಹಳ ಪ್ರಸಿದ್ಧ. ಜರ್ಮನಿ, ಇಟಲಿ, ಸ್ಪೇನ್ಗಳು ಸಹ ಅದನ್ನು ಅಭಿವೃದ್ಧಿಪಡಿಸಿಕೊಂಡಿದೆ. ಬೋಯಿಂಗ್ 15 EX ಈಗಲ್, ಲಾಕ್ಹೆಡ್ ಮಾರ್ಟಿನ್ F-20 ರಿಯಾಕ್ಟರ್ ಮತ್ತು ಲಾಕ್ಹೆಡ್ ಮಾರ್ಟಿನ್ F-35 ಲೈಟ್ನಿಂಗ್ ಸೆಕೆಂಡ್ USA ಮೂಲದ್ದು. ಯುದ್ಧ ವಿಮಾನ ವ್ಯಾಪಾರ USAಯ ದೊಡ್ಡ ವ್ಯವಹಾರ. ಬೋಯಿಂಗ್ ಅನ್ನು ಚೀನಾ ಸಹಿತ 16 ದೇಶಗಳು ತರಿಸಿಕೊಂಡಿದೆ. ಲೈಟ್ನಿಂಗ್ ಸೆಕೆಂಡ್ ಆಸ್ಟ್ರೇಲಿಯಾ, ಇಸ್ರೇಲ್, ಜಪಾನ್, ದಕ್ಷಿಣ ಕೊರಿಯಾಗಳು ಜೋಡಿಸಿಕೊಂಡಿದೆ. ಬ್ಯೂರೋ ರಿಪೋರ್ಟ್, V4 News, Moscow. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.